ಆಂಡಲ ಯಾನ ಇಂದು 10-20 ಸಾವಿರ ತುಯ್ಯನ ಬರ್ತಾನೆ ಪಲ್ಲೆ ಬರ್ತಾನೆ ಆಂಡ ಟಾಪ್ ಆನ್ ಇನ್ನು ಏರೇ ಇಜ್ಜಿ ಪನ್ನಡು ಆಯಪ್ಪ ಅಪ್ಪ ಅಮ್ಮ ಪುಡಿದ ಅತ್ತೆ ಅತ್ತೆ ನಮ್ಗೆ 2ನೇ ಸಲ ನೋಡ್ತಾ ಇರೋದು ಸೂಪರ್ ಆಗಿದೆ ಇದು ದೇವರು ನನ್ನ ಆರನ್ನು ಅಡಮಿಟ್ ಎತ್ತವಡು ಫೈನಲ್ ಬಿಟ್ಟಪ್ಪ ಫೈನಲ್ ಒಣಗ ಗೊತ್ತಂಡತ್ತೆ ಟಾಪ್ ಆ್ಯಕ್ಟರ್ ಅವಡು ಕನ್ನಡೋಡು ಇತ್ತ ಜನರೇಷನ್ಗೆ ಗೊತ್ತುಜ್ಜಿ ದೈವ ಪಂಡದಾದ ಆಯ್ತಾ ಕಾರ್ಣಿಕ ಪಂಡದಾದ ಎಂಟು ಮಾತಾವೆ ದೇವಾಲಯ ಮತ್ತೆ ಇಚ್ಚಿನ ಹಾಕಲಿ ಆಯ್ತಾ ಹೋಗಿ ಹಿಂಗೆ ಬರೀ ವಿಶ್ವಾಸ. ಬೊಂಬಾಟ್ ಸಿನಿಮಾ ನೋಡ್ತಾ ಇರುವಂಥ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ. ನಾನು ಸೂರಜ್ ಮಂಗಳೂರು. ಕಾಂತಾರ ಸಿನಿಮಾ ಬಿಡುಗಡೆಯಾಗಿ 4ನೇ ವಾರ ಇವತ್ತಿಗೆ. ಸೊ 25 ದಿನಗಳನ್ನು ಪೂರೈಸಿ 28ನೇ ದಿನದಲ್ಲಿ ನಾವಿದ್ದೇವೆ. 28ನೇ ದಿನ ಮಂಗಳೂರಿನ ಮುಖ್ಯ ಚಿತ್ರಮಂದಿರ ಸುಚಿತ್ರ ಹಾಗೂ ಪ್ರಭಾತ್ನಲ್ಲಿ ಸಿನಿಮಾ ನೋಡಿದ ವೀಕ್ಷಕರು ಸಿನಿಮಾದ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ಸರ್ ಏನು ಪಿಕ್ಚರ್? ಸೂಪರ್ ಸರ್, ಸೂಪರ್, ಅನ್ಬಿಲಿಯಬಲ್ ಆ್ಯಕ್ಟಿಂಗ್ ಸರ್ ಏನು ಚೇತನ್ ಪಿಕ್ಚರ್? ಹೇಗಿತ್ತು ಸರ್ ಸಿನಿಮಾ? ಸರ್ ಬನ್ನಿ. ಸಿನಿಮಾ ನಂಬರ್ 1 ಟಾಪ್ 1 ಕನ್ನಡ ಹತ್ತು ತುಳು ಫಿಲ್ಮು ನಂಬರ್ 1 ದೈವ ಆರಾಧನೆ ಚೇತನ ಬರ್ತನಕ್ಕೆ ವಿರುದ್ಧ ಒಂದು ಬರ್ತಾನೆ ಆಯ್ ಬರ್ತಾನೆ ಇಂಚಿನ ಫೋನಾಡು ಎಂಕ್ಲು ನಂಬರ್ 1 ದಕ್ಷಿಣ ಕನ್ನಡ ಜಿಲ್ಲೆ ಟಾಪ್ 1 ಒಂದು ಯಾನು ಆ್ಯಕ್ಟ್ರ್ ಮಂತಿನೇನೆ ಆಂಡಲ ಯಾಪನ್ ಪೂಜೆ ಆ್ಯಕ್ಟ್ರ್ ಮಂತಿನೇನೆ ಆಂಡಲ ಯಾನ ಇಂದು 10-20 ಸಾವಿರ ತುಯ್ಯನ ಬರ್ತಾನೆ ಪಲ್ಲೆ ಬರ್ತಾನೆ ಆಂಡ ಟಾಪ್ 1 ನಮ್ಗೆ 2ನೇ ಸಲ ನೋಡ್ತಾ ಇರೋದು ಸೂಪರ್ ಆಗಿದೆ ಇದು ಸೂಪರ್ ರಿಷಬ್ ಶೆಟ್ಟಿ ಇಂಚಿನವರು KGF 4ನೇ ಫಿಲ್ಮ್ ಬಣ್ಣ ಖಾಲಿ ಇಂದು ಮಾತ್ರ ಕಾಂತಾರ ಬಣ್ಣ ಆ್ಯಕ್ಚುಲಿ ಎರುಕುಲ್ನ ಹೋದಾರು ಆ್ಯಂಡ್ ಪಂಜುರ್ಲಿನ ಮಂದದ್ದು ಭಾರಿ ಶೋಕ್ ಮಂದಿರು ಆರು ಪಂಜುರ್ಲಿನ ಲಾಸ್ಟ್ ಇನ್ನೊಂದು ಮಂತಿನ ಇಟ್ಕೊಂಡದ ಇಡೀ ತುಳುನಾಡುಗಾರ ಒಂದು ಹೆಮ್ಮೆಗೆ ಅಂತ ಕೊಡ್ತೇವೆ ಅವು ಗ್ಯಾರಂಟಿ ಆದ್ರೆ ನನ್ನೆಲ್ಲ ಇಟ್ಟೆ ನನ್ನ ಬರ್ಪುನ ಫಿಲ್ಮಲ್ಲಿ ఉండదు ನನ್ನೆಲ್ಲ ಇಟ್ಟೆ ಗ್ಯಾರಂಟಿ ಸಕ್ಕದಾಗಿದೆ ಸರ್. ಏನು ಇಷ್ಟ ಆಯಿತು ಹೇಳಿ? ಏನು ಇಷ್ಟ ಆಯಿತು ನಿಮ್ಮದು? ಸ್ವಲ್ಪ ಡಿಫ್ರೆಂಟಾಗಿ ಸ್ಟೋರಿ ಮಾಡಿದ್ದಾರಲ್ಲ, ಅದು ಸ್ವಲ್ಪ ನೋಡ್ಲಿಕ್ಕೆ ಖುಷಿ ಆಯಿತು. ಮತ್ತು ಮಂಗಳೂರ್ದು ಆಚರಣೆ ಎಲ್ಲ ಹಿಸ್ಟಾರಿಕಲ್ ಆಗಿತ್ತು. ಅಂದರೆ ಅದು ತುಂಬ ಡಿವೋಷ್ನಲ್ ಇತ್ತು. ಇನ್ನು ನಾವು ನೆಕ್ಸ್ಟ್ ಟೈಮ್ ಕೋಲ ನೋಡುವಾಗ ಅದು ಫೀಲೇ ಬೇರೆ. ಅಂದರೆ ಅದು ನಾವು ಹಾಗೆ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಅದು ಸೀನ್ಸ್ ಎಲ್ಲ ಫುಲ್ ರಿಯಲಿಸ್ಟಿಕ್ ಇತ್ತು. ತುಂಬ ಖುಷಿ ಆಯಿತು. ದೇವದಿನದ ಕತೆ ನಿಜ ಜೀವನಕ್ಕೆ ಅಂದರೆ ಎಂಟು ಮಾತಾವೆ ದೇವಾಲಯ ಮತ್ತೆ ಇಚ್ಚಿನ ಹಾಕಲಿ ಆಯ್ತಾ ಹೋಗಿ ಹಿಂಗೆ ಬರೀ ವಿಶ್ವಾಸ. ಇನ್ನೊಂದು ಅಭಿಪ್ರಾಯ ಇಂಚಿನ ಪಿಕ್ಚರ್ ತೊಲ್ಲು ಈತ ಕನ್ನಡ ಬೈದನತೆ ಜನಕ್ಕೆ ಎಡ್ಡ ಅಭಿಪ್ರಾಯ ಉಂಟು ಮಸ್ತ್ ಅಂತೀರಿ ಎಡ್ಡ ಅಭಿಪ್ರಾಯ ಉಂಟು. ಗಾಡ್ ಬ್ಲೆಸ್ ಯು. ಎಕ್ಸ್ಟ್ರಾರ್ಡಿನರಿ ಮೂವಿ. ರಿಷಬ್ ಶೆಟ್ಟಿನ ಆ್ಯಕ್ಟಿಂಗ್ ಮಾತ್ರ ಮೆಚ್ಚೋಡು ಏರ್ಲ ರಡ್ನ ಸತಿ ತೊಗೊಂಡಿಲ್ಲ ಮೆಚ್ಚೋಡು ಮಾತೆಲ್ಲ ಮೆಚ್ಚೋಡು ದೇವರು ನನ್ನ ಆರನ್ನು ಅಡಮಿಟ್ ಎತ್ತವಡು ಫೈನಲ್ ಬಿಟ್ಟಪ್ಪ ಫೈನಲ್ ಒಣಗ ಗೊತ್ತಂಡತ್ತೆ ಟಾಪ್ ಆ್ಯಕ್ಟರ್ ಅವಡು ಕನ್ನಡೋಡು ಬೊಕ್ಕ ನಮ್ಮ ತುಳುನಾಡು. ಥ್ಯಾಂಕ್ಸ್. ಕನ್ನಡ ತೋಟೆ ನಿಜವಾದ ಮನ್ಪೆ ಇಂದು ನಮ್ಮ ಒಂದು ಮಣ್ಣದ ಪಿಕ್ಚರ್ ಇಂದು ನಿಜವಾದ ಯಾನು ಎಲ್ಲಿ ಹಿಡ್ದೆ ಯಾನಂದತ್ತು ಎನ್ನ ಪೂರ್ವಜರು ಪ್ರತಿವರಿಯಲ್ಲ ತುಳುನಾಡು ಬಿಟ್ಟ ಪ್ರತಿವರಿಯಲ್ಲ ಇಂದುವೇ ಮಣ್ಣಿಡು ಬುಳೆದು ಬತ್ತಿನಾಗ್ಲಿ ಈ ಮಣ್ಣದ ಸತ್ಯದಾದ ನೆತ್ತ ಅರ್ಥದಾದ ಪ್ರತಿವರೆಗಳ ಗೊತ್ತು ಇಂದು ಲೋಕರ್ಮೆ ತುಜ್ಪೈನ ಅಂಚಿನ ರಿಷಬ್ ಶೆಟ್ಟಿಗೆ ಮಸ್ತ್ ಥ್ಯಾಂಕ್ಸ್ ನಲ್ಲಾತಿ ಇಂಚಿನ ಚಿತ್ರಣ ಮನ್ಪಡು ಐಕ ದೈವದೇವರ ಶಕ್ತಿ ಕೊಡೋಣ ಪಂಪ ತುಳುನಾಡದ ಜನತೆ ಈ ಪಿಕ್ಚರ್ ದಾಯಿಗೆ ತೂಡು ನಮ್ಮ ಇದು ಸಂಸ್ಕೃತಿ ನೆಟ್ಟು ಅನಾವರಣ ಹೊಂದಿದ್ದಾರೆ. ಇತ್ತದ ಈ ಜನ್ರೇಷನ್ಗೆ ಫ್ಯಾಷನ್ಗೆ ಪೂರ ಇತ್ತ ಜನ್ರೇಷನ್ಗೆ ಗೊತ್ತುಜ್ಜಿ ದೈವ ಪಂಡದಾದ ಆಯ್ತಾ ಕಾರ್ಣಿಕ ಪಂಡದಾದ ಇದು ಈ ಒಂದು ಮೂಮೆಂಟ್ ಕರೆಕ್ಟಾದ ಮೇರೆ ಪಿಕ್ಚರ್ ಮಂತೇರ್ನ ಏನೊಂದು ಅಭಿಪ್ರಾಯ. ಥ್ಯಾಂಕ್ ಯು. ಯಾನು ದೇವರನ್ನ ಜಾಲಿಡೆ ಬದುಕಿನಾಯೆ ಅಕ್ಲನ ಕಾರ್ಣಿಕ ಅಕ್ಲನ ತೂದೆ ಬದುಕಿನೇ ಇಂಚಿನ ಈ ಪಿಕ್ಚರ್ ತೂನಗನೆ ಎನ್ನ ಮೈ ಬಿಡಿ ರೋಮಾಂಚನ ಆಪುಂಡು ಏತು ತುಂಡಲ ಯಾವಂದು 4 ಸರಿ ತುಯ್ಯೆ ಇತ್ತ 5ನೇ ಸರಿ ಆಂಡ ಏತು ತುಂಡಲ ಯಾವಂದು ಆ ದೈವದ ಆವೇಶ ಆ ಒಂಜಿ ತೂನ ಇಡೀ ಮೈ ಪುರ ಜುಂಬನ ಆಪುಂಡು ದೇವರ ಹೆಜ್ಜೆ ಏರ್ಲ ಇಜ್ಜಿ ಪನ್ನಡು ಅಂಡ ಇಜ್ಜಿ ಪನ್ನಾಗಿಲ ಕನ್ನಡ ರೂಪಡಲ್ಲ ಆ ಶಕ್ತಿ ತೋಜಾದು ಕೊರ್ಕೊಂಡು ಇಂಚಿನ ಒಂಜಿ ಪುಣ್ಯದನೆಲ್ಲ ಧರ್ಮದನೆಲ್ಲ ಸತ್ಯದನೆಲ್ಲ ಒಂದು ದೇವ್ರ ನೆಲೆಯಾಯಿನೆಲ್ಲ ಮೂಲು ನರಮಣದ ಪುಟದ ಬತ್ತಿನೇ ಸಾಕ್ಷಾತ್ಕಾರ ಏರಾಂಡಲ ದೇವರು ಇಜ್ಜಿ ಪಂದ್ಯಂಡ ಆಯ ಮನುಷ್ಯ ಅತ್ಯ
ಮನುಷ್ಯ ಜನ್ಮ ಪುಡಿ ಬತ್ತಿ ಬಕ್ಕ ಸೂರ್ಯ ಚಂದ್ರೆ ದೈವ ದೇವರೇ ನೀರು ಭೂಮಿ ಆಕಾಶ ಇತ್ತಿನ ಪೂರಲ ದೇವರೇ ಅಪ್ಪೆ ಅಮ್ಮೆ ನಂಗೆ ಜೀವ ಕೊರ್ನ ಆ ದೇವರು ನಮ್ಮ ಇಂಚ ಉಂಡಾಯ ನಮ್ಮ ಖಾಲಿ ಉಂಡಾರ ಸಾಧ್ಯಜ್ಜಿ ನಮ್ಮ ಅಪ್ಪೆ ಅಮ್ಮೆ ಇಂಚು ಅಕ್ಕಲನೇ ಗುಣಪತ ನಮ್ಮ ಭತ್ತ ಅಪ್ಪಗಂಡ ಅದಕ್ಕೆ ಏರು ಕಾರಣ ಆ ಒಂಜಿ ಶಕ್ತಿ ಇನ್ನು ಏರೇ ಇಜ್ಜಿ ಪನಡು ಆಯಪ್ಪ ಅಪ್ಪೆ ಅಮ್ಮ ಪುಡಿದ ಅತ್ತೆ ಅತ್ತೆ ಅಪ್ಪ ಅಮ್ಮ ಪುಡಿದ ಏರೇ ಆವಡು ಆಯ ದೈವ ದೇವರು ಉಣ್ಣದೆ ಪನ್ಪೆ ಆಯ್ನ ಅಪ್ಪೆ ಅಮ್ಮೇನೆ ಆಯಕ್ಕೆ ಫಸ್ಟ್ ಸುರುತ್ತ ದೇವರು ಇಜ್ಜಿ ಪಂದ ಆಯ ಮನುಷ್ಯ ಅತ್ತು ಈ ಪಿಕ್ಚರ್ ಏತು ಸರಿ ತೂಂಡಲ್ಲ ನನ್ನ ಲಾತ್ತೋಕೆ ಅಂದ ಹಾಕೊಂಡು ಅಂಚಿನ ಒಂಜಿ ದೈವದ ಸಾಕ್ಷಾತ್ಕಾರನೇ ನಮ್ಮ ಕಣ್ಣೆದುರು ಉಂಡಾಯನಂಚಿನ ಈ ಒಂಜಿ ನೀನು ತೂನಾಗ ಜನ್ಮನೆ ಸಾರ್ಥಕ ಆದ ಹೋಗ್ಕೊಂಡು ನಿರ್ದು ಮಲ್ಲ ಸೌಭಾಗ್ಯ ಓಲ ಇಚ್ಚಿ ಸೂಪರ್ ಇತ್ತು ಒಳ್ಳೆ ಏನು ಇಷ್ಟ ಆಯ್ತು ನಿಮಗೆ? ಅದು ಕಾಂತಾರದಾಗ ಎಲ್ಲ ಒಳ್ಳೇದಿತ್ತು, ಎಲ್ಲ ಸೀಕ್ವೆನ್ಸ್ ವಿಜುವಲ್ಸ್ ಎಲ್ಲ ಒಳ್ಳೇದಿತ್ತು. ಲಾಸ್ಟ್ ಮೂಮೆಂಟ್ ಇದೆ ಗೂಸ್ ಬಂಪ್ಸ್, ಲಿಟಲ್ ಗೂಸ್ ಬಂಪ್ಸ್. ಎಷ್ಟನೇ ಸಲ ನೋಡ್ತಾ ಇರೋದು? ಫಸ್ಟ್ ಟೈಮ್ ನಾನು ನೋಡೋದು. ಇನ್ನೊಂದ್ಸಲ ಫ್ಯಾಮಿಲಿ ಜೊತೆ ಆಫ್ಕೋರ್ಸ್ ಬರ್ತೀನಿ ಫ್ಯಾಮಿಲಿ. ಎಸ್.